पुत्राणां सकुटुम्बानां बन्धु मित्र बन्धु बान्धवस्य अभयायुरारोग्य पर्यावृद्धत्तं नमस्कार ಮಾಡಿಕೊಳ್ಳಿ दीप नमस्कारं समर्पयामि सर्वेभ्यो नमः जनेभ्यो नमः ओम श्री गुरुभ्यो नमः गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ओम श्री गणानान्तं गणपतिं गवामहे कविं कवीनामुपविश्यवस्तनं ज्येष्ठराजं ब्रह्मणस्पतिं आनशृण्वन्नो देवसेहसादनं श्रीविघ्नेश्वराय नमः। शान्ताकारं भुजगशयनं पद्मनाभं सुरेशं विश्वाधारं गणराशं मेघवर्णं शिवाङ्गं लक्ष्मीकान्तकमलनयनं योगप्रद्याम्यगम्यं वन्दे विष्णुं भवभयहरं सर्वलोकैकनाथं। सर्वेभ्यो नमः जनेभ्यो नमः ब्राह्मणेभ्यो नमः। इदं दावतं फलमृतो विधार्पति स्वः भवे जन्मने जन्मने। ದೇವರ ಸನ್ನಿಧಾನಡು ಪ್ರಾರ್ಥನೆ ಮಂತೊಳಗ ಆರಂಭ ಕಾಲುಡು ಆರಂಭದ ದಿವ್ಯ ಕಾಲುಡು ಆರಂಭದ ಅಂತ್ಯ ಭಾಗಗಳು ದೇವರ ಸನ್ನಿಧಾನಡು ಪ್ರಾರ್ಥನೆ ಮಂತೊಳಗೆ ದಾಯಕನಗ ಕಲಿಯುಗ ಅಂತ ಬಂತೇರಿ ಕಲಿಯುಗ ಅಂತ ನನಗ ಏರು ಎಡ್ಡೆ ಕಾರ್ಯವನ್ನು ಪಡಿ ಹಾಳು ಮಾಡ್ಕೊಂಡು ಜಾಸ್ತಿ ದಾಯಕನ ಕಲಿನ ಮಹತ್ವನೇ ಎಂಚೊಂಡು ಆ ದ್ವಾಪರ ಯುಗಗಳು ಮಾತ ಎಡ್ಡೆಡ್ಡೆ ರೀತಿಯಾದಂಥ ದೇವರನ ಯುಗ ಆದ್ರೆ ಸತ್ಯಯುಗ ಆದಿತ್ಯನ ಪಡೆದೆ ಅಪ್ಪ ನನಗ ಈ ಕಲಿಯುಗದಂಕ ವರ್ಷ ತಾಂಡು 5,000 ಚಿಲ್ಲರೆ ವರ್ಷ ಕಲಿಟುಕೊಂಡು ಅವಾಗ ನಣಲಾಯ್ತೆ ಪ್ರಥಮ ಪಾದೇಟು ಉಂಡು ಅಂಚದವರಂತೊಟ್ಟು ಕಲಿಯುಗದಂಕ ದೇವರನ್ನ ಒಲಿಸ ಸಾಧ್ಯತೆ ಆಪುಜಿ ಐಕೊಂಪಣೆ ಜ್ಯೋತಿಷಂ ಶಾಸ್ತ್ರಾಣಂ ಪ್ರತ್ಯಕ್ಷಂ ದರ್ಶನ ಪಡೆದೆ ಅಂಚದವರಂತೊಟ್ಟು ದೀಪನ ಪ್ರಜ್ವಲನ ಪಿತ್ರ ಮೂಲಕ ಮಾಧ್ಯಮ ದೇವರಿಗೆ ಚಾರಣೆ ಕೊರಿಯಾರು ದಾಯಕರನಗ ಕತ್ತಲೆ ಕೋಣಿಗೆ ದೀಪನ ಕೊಂಡನಗ ಅಂಧಾಕಾರ ಹೋದು ಬಣ್ಕೊಂಡು ತೋರಿಸ್ಬೇಕೇರ ಅಂಚನ ಬಾರಡು ಕೊಡ್ಕೊಂಡು ತೋರಿಸ್ಬೇಕೇರೆ ಅಂಚದವರಂತೊಟ್ಟು ಪುರಾಣಿ 23ನೇ ತಾರೀಕು ದಾನಿ ಜಲಪುರನೆ ಪಣ್ಣಾಣಗೆಂಜ ಪಣ್ಣಾಣಗ ನೀರನ್ನು ಬೆಂದರು ಕೂಟನವು ಮೊಕ್ಕೆಂಜ ಪಣ್ಣಾಣಗ 24 ತಾರೀಕು ದಾನಿ ನಮ್ಮ ಮೀಪುಣ ಪರ್ಬ 25ನೇ ತಾರೀಕು ದಾನಿ ಸೂರ್ಯಗ್ರಹಣ ಅಂದೆ ಪಕ್ಕ ಸೂರ್ಯಗ್ರಹಣ ಕೂಡ ಅಂಜನೆ ಕಾಣದ ಪುಡ್ತು ಕೊಂಜಿ 6 ಗಂಟೆ ಹಿಡಿದು 7-8 ಗಂಟೆ ಬಿಟ್ಟವು ಕೂಡ ಈ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷವಾದಂಥ ಪಕ್ವವಾದಂಥ ದಿನ ಇತ್ತಂದೆ ಆ ಪ್ರೀತಿಯಾದಂಥ ದೇವರ ಸಂಧಾನ ತೊಟ್ಟು ಬಲಿಪಾಡ್ಯ ಬಹಳ ವಿಶೇಷವಾದಂಥದ್ದು ಅಂಜದವರಂತೊಟ್ಟು ಸ್ವಾತಿ ನಕ್ಷತ್ರ ತುಲಾರಾಶಿ ವಿಶೇಷವಾದಂಥ ಸಮಯದ ಮತ್ತೊಟ್ಟು ಭಗವಂತನ ಸಂಧಾನ ಮತ್ತೊಟ್ಟು ಲಕ್ಷ್ಮೀ ಪೂಜೆ ಮಲ್ಕೊಡುವ ಸಂಕಲ್ಪ ಹೊಂದಾರೆ ದೇವರನ್ನ ಮಾಡೋದು ಪೂಜೆ ಕೊರಲೆ ಗುಡಿ ಕಟ್ಟದು ಕೊರಲೆ ಮಂದಿರ ಕಟ್ಟದು ಕೊರಲೆ ಪಂಪಿದ್ದಾರೆ ದಾಯಕರಣಕ್ಕೆಂದು ಕೇವಲ ವ್ಯವಸ್ಥೆ ಮಾತ್ರ 10 ಸೇರಿದಲ್ಲಿ 10 ಜನ ಸೇರದೆ ಓವಿ ಬಂಜಿ ಕಾರ್ಯಕ್ರಮ ಆಯ್ಕೆ ಸಾಧ್ಯ ಐತಿ ಅಂಥದವರಂತೊಟ್ಟು ಮಾತೆಲ್ಲ ಕೂಡ ಪ್ರೀತಿಪೂರ್ವಕವಾಗಿ ಲೆಪ್ಪಗೊಡ್ದು ಆ ವೈಭವದ ಲಕ್ಷ್ಮೀ ಪೂಜೆ ಮಲ್ಕೊಟ್ಟು ಸಂಕಲ್ಪ ಹೊಂದಾರೆ ಅಂಜದವರ ಪ್ರೀತಿಪೂರ್ವಕವಾದ ನಮ್ಮ ತೊಟ್ಟು ಲೆಪ್ಪು ಕೊಟ್ಟನಕ್ಲು ಮಾತೆಲ್ಲ ಕೂಡ ಅತಿಥಿ ಅಕ್ಲು 10 ಸೇರೊಂದುಳ್ಳೇರೆ ಅಂಜದವರ ತೊಟ್ಟು ಅಕ್ಲ ಆಗಮನವೇ ಸಂತಸದ ಸಂಭ್ರಮದ ವಿಶೇಷವಾದ ಲಕ್ಷ್ಮೀ ಪೂಜೆ ಅಂಜದವರ ತೊಟ್ಟು ಏಪಲ ಕೂಡ ನಂಗೆ ಲಕ್ಷ್ಮೀ ಕೀರ್ತಿ ಪ್ರಾಪ್ತಿ ಆಗಿರಬಲ್ಲಿ ಲಕ್ಷ್ಮೀ ಪಣ್ಣಾಳ ದರಿದ್ರ ಲಕ್ಷ್ಮೀ ಪಣ್ಣಾಳ ಕೃಪಾ ಕಟಾಕ್ಷ ದೇವರ ನಂಗೆ ಅನುಗ್ರಹಿತ ಕೊರ್ಪಣೆ ಅಂಜದವರ ಲಕ್ಷ್ಮೀ ಕೃಪಾ ಕಟಾಕ್ಷ ದೇವರು ಸದಾಕಾಲ ದೇವರ ನಂಗೆ ದಿಂಜಾದ ಕೊರಲೆ ನಮ್ಮ ದೇವರ ಪ್ರಾರ್ಥನೆ ಐದು ಹೆಚ್ಚಿಗೆ ನಮ್ಮ ದೇವರ ಪ್ರಾರ್ಥನೆ ಬಂದಿದೆ ಹೆಂಚಿನ ಆರೋಗ್ಯ ಕೊರಲೆ ಭಾಗ್ಯ ಕೊರಲೆ ಸುಖ ಶಾಂತಿ ನೆಮ್ಮದಿ ಸಮಸ್ತೆಯಲ್ಲೂ ಕೂಡ ದೇವರೇ ಲವಲವಿಕೆಯ ಜೀವನ ಸಾರ್ಥಕತೆಯ ಜೀವನ ಹೆಚ್ಚಿಗೆ ರೀತಿಯಾದಂಥ ನಮ್ಮ ಹತ್ರ ಗ್ರಾಹಕ ಬಾಂಧವರೇ ಉತ್ತಮ ರೀತಿಯಾದಂಥ ಸೇವಾ ಮನೋಭಾವನ ಕೊರಂದು ಉತ್ತಮ ರೀತಿಯಾದಂಥ ಸೇವೆಗೆ ಆ ಸ್ಪಂದಿಸೋದು ಅಗಲಿಗೆ ದಾರ ಕುಂದು ಕೊರತೆ ಲೋಪದೋಷ ಇತ್ಯಾದಿರಿದ್ದರೆ ನಿರ್ವಿಘ್ನ ಪೂರ್ವಕ ನೆರವೇರಿಸಿಕೊಡ್ದು ಒಂಜಿ ಸಂಸ್ಥೆಗೆ ಪತ್ತಾದ ಪತ್ಯಕ್ಕೆ ನೂತಾದ ಹುಟ್ಟುಪಾಟಿನಂತರ ಶಕ್ತಿ ದೇವರ ಸದಾಕಾಲ ದೇವರ ಅನುಗ್ರಹಿಸಿಕೊಂಡು ನಮ್ಮ ದೇವರಲ್ಲಿ ಪ್ರಾರ್ಥನೆ ಬಂದೊಡನೆ ಆ ಪ್ರಕಾರವಾದ ಮಲ್ಪ ಸೇಬಿಡದವರ ಆ ಲಕ್ಷ್ಮೀ ದೇವರೇ ಅಷ್ಟೋತ್ತರ ಸೇವೆಯನ್ನು ಸಂತೋಷವಾದ ಸ್ವೀಕಾರ ಬಂದೊಂದು ಆ ಸಂತೋಷವಾದ ಪ್ರತಿಫಲವಾದ ಪ್ರಸಾದ ಸಮಸ್ತೆಯ ದೇವರ ಮಡಿ ತಿಂಜಾದುಕೊಂಡು ಬಣದ ಪ್ರಾರಂಭಕಾರರು 2 ಕೈ ತೋರಿಸ ತರ ಸರ್ಕಾರದ ಬಗ್ಗೆ ಪ್ರಾರ್ಥನೆ ಮಾಡಲಿ ಗುರುಬ್ರಹ್ಮ ಇದು ಮಾಡಲಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ। ನಿಜಮಾನಸ್ಯ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ। ಸ್ವಸ್ತ್ರೀ ಮಹಾಪ್ರಾರ್ಥನಾಂಪ್ರಿಯಾಮಿರಿಷ್ಟ ಸರ್ವೇಶಾನಂದರ ಭೂತಾನಂ ಜ್ಯೇಷ್ಠರಾಜಂ ಬ್ರಹ್ಮಣಃ ಓಂ ಭೂರ್ಭುವಸ್ವಃ ಸವಿತುರ್ ಗಂಧಾಕ್ಷತಾಂ ಸಮರ್ಪಯಾಮಿ ಚೂರ್ಗಂಧದತ್ತದೆ ಆಯ್ತಾ ನಸ್ಯ ಸರ್ವೇಭ್ಯೋ ನಮಃ ಜನೇಭ್ಯೋ ನಮಃ ಬ್ರಾಹ್ಮಣೇಭ್ಯೋ ನಮಃ। ಗಂಗೆ ಚೈವಾಜ್ಮನೆ ಚೈವ ಗೋದಾವರಿ ಯರ್ಮಸುಂದ ಕಾವ್ಯ ಜಲಾತಿಗುರತೆ ವಿಷ್ಣೋರಾಜ್ಞಾಯ ಪ್ರಥಮಾನಸ್ಯ ಆರ್ಧಮಣೇ ಶಿವತವರ ಕಲ್ಪದಂಡ ಕಾರಣ್ಯ ಗೋದಾವರಿ ಸ್ಮೃತಮಾನಿ ವ್ಯಾಹಾರಿಕಮಾನಸ್ಯ ಆಯ್ತು ಒಳ್ಳೆ ಮಾಡಲೆ
स्वामी श्रीमणिर् महाप्रार्थनां समर्पयामि यजमानस्य गंगे चैव यमुने चैव गोदावरी हर्मशुन्दकावरी जलातिङ्गलते विष्णोराज्ञाय प्रथमानस्य आर्तिमणे श्वेतपराकल्पतन्दकारिण्य गोदावरी स्मृतमाने व्यवहारिकमानस्य शुभावार शुभा नक्षत्रे विशेषणा विशेषतायां जम्बूद्वीपे भरतवर्षे भरतखण्डे दक्षिणोद्भागे अस्य श्री महाप्रार्थनां समर्पयामि यजमानस्य शुभावार शुभा नक्षत्रे विशेषणा विशेषतायां शुभायां शुभपुण्यतमानस्य अस्माकं ममहं सकुटुम्बानाभयाैरारोग्यैर्दत्तं बन्धु मित्र बन्धु बान्धवैरारोग्यैर्दत्तमानस्य भरतराम्यासमानस्य यजमानस्य ग्रहष्टस्थाने स्थानं प्राप्तमानस्य नक्षत्रद्वारमानस्य धर्मपत्न्यानं भार्या यजमानस्य प्रमिलानाम्याजमानस्य ग्रहष्टस्थानमानस्य नाम नक्षत्रः उत्तराषाढमानस्य धनु राशोजारस्य ऐरारोग्यैर्दत्तमानस्य नाम नक्षत्रः धनिष्ठाकमानस्य मकर राशोजारस्य ऐरारोग्यैर्दत्तं नक्षत्राद्वानभारस्य विद्याबुद्ध्याैरारोग्यैर्दत्तम् आरोग्यपूर्ण सकलैर्दत्तं दीर्घसुमङ्गली भवः यजमानस्य प्रथम कुमार्याणां पूर्वाभाद्रकमानस्य सेजलनाम्याजमानस्य पूर्वाभाद्रकमानस्य कुम्भाराशोजारस्य ऐरारोग्यैर्दत्तं धनकनक पशुपत्वानादि सकल सौभाग्यमत्तो श्रीलक्ष्मी कृपा कटाक्ष अनुग्रह प्राप्तमानस्य यजमानस्य समस्तः कुजा राहु बृहस्पति शुक्रादित्य संधि शांति समस्तः मृत्युदोष परिहार द्वार मानस्य विघ्नेश्वर पूर्ण अनुग्रह फल प्राप्तमानस्य द्वितीय कुमार्याणां विशाखानकमानस्य स्नेहानाम्याजमानस्य विशाखानकमानस्य तुला राशोजारस्य ऐरारोग्यैर्दत्तं नक्षत्राद्वारमानस्य विद्याबुद्ध्याैरारोग्य ऐश्वर्यावृद्धत्तं धनकनकपशुपत्वानादि सकल सौभाग्यवत्तो धनलक्ष्मी कृपा कटाक्ष अनुग्रह प्राप्तमानस्य समस्तः क्षुब्धदोषावृत्तमानस्य ऐरारोग्यैर्दत्तमनस्सङ्कविद्रतो यजमानस्य द्वितीयः कुमारकस्य व्यासनाम्यासमानस्य आरोहि नक्षत्रमानस्य वृषभराशोजारस्य ऐरारोग्यैर्दत्तं धनकनकपशुपत्वानादि सकल सौभाग्यमत्तो श्रीलक्ष्मी कृपा कटाक्ष अनुग्रह प्राप्तत्तं चन्द्रबलं ताराबलं द्वयोर्मायुरारोग्य ऐश्वर्यावृद्धिरत्तो मनस्सङ्गविद्रत्तो सरसन्धानस्य माटमन्त्रादि कृतमदोषादि वाग्दोषादि सरदोषादि चूर्णिकप्रयोगादि शल्यप्रयोगादि मान्त्रिकप्रयोगादि भस्मप्रयोगनिवारद्वार मानस्य विघ्नेश्वर प्रार्थनां समर्पयामि यजमानस्य सायंकाल समय सवानस्य विषेता त्रिसंध्या काले लक्ष्मी पूजाराधनाख्यं कर्म करेशे मनस्संकल्पसिद्धिरतो ओम स्वस्ति कैदिगिने केशवाय स्वामाधवाय तुतानंदां गोविंदाय नमो नमः वामनाय ज्येष्ठाज्येष्ठापजातेभ्यो नमः सर्वेशानंदरभूतानां ज्येष्ठराजं ब्रह्मणः गुंगुरुभ्यो नमः ವಿದ್ಯಾಕ್ಷೇತ್ರಗಳು ಉನ್ನತವಾದ ಪದವಿ ಕ್ಷೇತ್ರ ಉನ್ನತವಾದ ಸ್ಥಾನಮಾನ ಪರೀಕ್ಷಾ ಫಲಿತಾಂಶ ಉತ್ತಮ ರೀತಿಯಾದ ದೇವರ ಅಂಕವನ್ನು ಗಳಿಸೋದು ಕೊಡ್ದು ಸಮಾಜದ ಒಂದು ಗೌರವಾನ್ವಿತ ವ್ಯಕ್ತಿಯಾದ ಬಾಳದ ಬದುಕದ ಕ್ಷೀರಾನುಪುರ ಭಾಗ್ಯ ದೇವರ ಅನುಗ್ರಹಿಸಿಕೊಡು ನಮ್ಮ ವಿಶೇಷವಾದಂತಹ ನನಗ ಪ್ರಯತ್ನದ ನಮ್ಮನೆ ಆ ಫಲ ದೇವರನ್ನ ನಿರೀಕ್ಷಣೆ ಮಾಡ ಅವಾಗ ಆ ಫಲವನ್ನು ಎಡ್ಡೆ ರೀತಿಯಾದ ದೇವರಿಗೆ ಅನುಗ್ರಹ ಪ್ರಸಾದ ಸಿದ್ಧಿಮಣಪಾದ ಕೊಡು ನಮ್ಮ ದೇವರಿಗೆ ಪ್ರಾರ್ಥನೆ ಅಂತೊಣ್ಣೆ ಆ ಪ್ರಕಾರವಾದ ತೊಟ್ಟು ಆ ಹೆಣ್ಣಿನ ಕಾರಣವಾದ ದೇವರೇ ಲಕ್ಷ್ಮೀ ಕೃಪಾ ಕಟಾಕ್ಷ ದೇವರ ಸದಾಕಾಲ ದೇವರ ಅನುಗ್ರಹಿತ ಕೊರುಡು ಎಡ್ಡೆ ವಿದ್ಯಾ ಬುದ್ಧಿ ಶ್ರೀಯಂ ಬಲಂ ಆಯುಷ್ಯಂ ಆಯುರಾರೋಗ್ಯ ಐಶ್ವರ್ಯ ಇಷ್ಟಾರ್ಥವಾದ ದೇವ ನೆರವೇರಿಸ ಕೊರುಡು ಪಣ ದೇವರ ಪ್ರಾರ್ಥನೆ ಅಂತೊಂದು ಸ್ವಲ್ಪ ಒಳ್ಳೆ ಶ್ರೀ ಮಹಾವೀರ ಮಹಾಪ್ರಾರ್ಥನಾಂ ಸಮರ್ಪಯಾಮಿ ಓಂ ಭೂರ್ಭುವಸ್ಸವಿತೋರ್ವೇರೇರಣ್ಯಂ ಭರ್ಗೋ ದೇವಸರೀಮೈ ಧಿಯೋ ಯೋ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ओम गुंगुरुभ्यो नमः मूलभक्तेभ्यो नमः आदाशक्ते नमः गणपति पंडक सुमुखाय नमः एकदंताय नमः गजकर्णिकाय नमः लंबोदराय नमः विकटाय नमः विघ्ननाशिने नमः गणाध्यक्षाय नमः गणाध्यक्षाय नमः बालचंद्रवेनो नमः दीपं दूतु कैमुगल्ले दीप बेळगलಕ್ಕೆ ಬೆಳಗಾದ ಕುರುಡು ಮುಖ ಬತ್ತನಕಲಿನ ಪ್ರೀತಿ ಕೈಮುಗಲ್ಲೆ ओम गौरवोस्वासी महादेव नमः प्रार्थनां समर्पयामि नमस्कार समर्पयामि सर्वेभ्यो नमः सर्वमृत्युविनाशाय मृत्युंजय नमो नमः ಈ ಪೂ ಬರೋಣ ನೀವು ಇದನ್ನು ಹಾಕೋಣ ಸರ್ವದೇವಾಸ್ತಾನಿ ಧರ್ಮಾನ್ಯ ಭಗವಾನ್ಯ ಸಾಧ್ಯ ಸಂಧಿರೇವಹಂ ಭೋಗಿ ಪ್ರಥಮಾಯುಕ್ತಂ ತೇಜಾಯಂ ಪ್ರತಿಗ್ರೇತಾಂ ರೇ महादेव महाप्रार्थनां समर्पयामि सुप्रसन्न वरदो भवतुहं कृते नमः ओम विकृते नमः ओम विद्याय नमः सर्वभूतहितप्रदाय नमः ओम श्रद्धाय नमः ओम विभूते नमः ओम सर्वे नमः परमात्मिकाय नमः ओम वाचे नमः पद्मनाभाय नमः ओम पद्माय नमः ओम शुचे नमः ओम स्वाहाय नमः
ओम भूर्भुवः स्वः तस्य पितोर्वरेण्यं भर्गो देवस्य धीमहि धियो यो न प्रचोदयात्। ओम स्वादाय नमः, नित्याय नमः, ओम दीप्ताय नमः, ओम वसुदाय नमः, वसुधारिण्ये नमः, ओम कमलाय नमः, ओम कामाय नमः, ओम कामाख्ये नमः, कमलवल्लभाय नमः, अनुग्रहप्रदायिन्ये नमः, ओम बुद्धाय नमः, ओम अनगाय नमः, ओम करुणाय नमः, लोकमात्रे नमः, पद्मप्रियाय नमः, ओम यजमानस्य ब्राह्मणस्ताय नमः, पद्महस्ताय नमः, पद्मज्ञे नमः, पद्मसुन्दराय नमः, पद्मोद्भवाय नमः, पद्ममुखे नमः, पद्मनाभप्रियाय नमः, ओम रमाय नमः, ओम पद्मामालधाराय नमः, श्रीके नमः, ओम प्रभवाय नमः, चन्द्रवदनाय नमः, चन्द्राय नमः, चन्द्रसोधराय नमः, चतुर्भुजाय नमः, चन्द्ररूपाय नमः, इंद्राय नमः, इंदोहोतलाय नमः, आहल्लादजनन्ये नमः, ओम पुष्पे नमः, ओम शिवाय नमः, ओम शिवात्मिकाय नमः, ओम सत्याय नमः, विमलाय नमः, विश्वजनन्ये नमः, पुष्पे नमः, दरिद्रनाशिन्ये नमः, प्रीतिपुष्करिण्ये नमः, ओम भास्करे नमः, श्रीबिल्वान्नाय नमः, ओम वरारोहाय नमः, ओम यशस्विने नमः, वसुन्धराय नमः, उदारांगाय नमः, ओम हरिण्ये नमः, हरिण्यहराकराय नमः, ओम समुद्रतनाय नमः, ओम जयाय नमः, ओम मंगलाय नमः, विष्णुवत्सलाय नमः, ओम रुद्रनिवारण्ये नमः, ओम महाकाल्ये नमः, ब्रह्मा विष्णु शिवात्मिकाय नमः। प्रसादं देहि सुप्रसन्नवरदो भवतो यजमानस्य सर्वेभ्यो नमः। प्रसादं देहि सुप्रसन्नवरदो भवतो गन्धद्वारानं दुरार्ष महाराजाय नमो नमः। राजाधिराजाय प्रसन्नसायिने वै कूर्म श्रवणाय महाराजाय नमो नमः। पर्यन्तरापे पर्यन्तराजिते रात्रोत्तमः महिमा निर्भवति। ಹಂಚದವರ ದೇವರಿಗೆ ಪಂಚಕಜ್ಜಾಯ ಸೇವೆ, ಮಹಾಪೂಜೆ, ಬೊಕ್ಕೆ ಜಪನಗ ಫಲಪುಷ್ಪ ಇತ್ಯಾದಿ ಮಾತ ಪೂಜೆ ದೇವರ ನೈವೇದ್ಯ ಮಾತ ಅನ್ನೋದಕ್ಕೆ ದೇವರ ಪ್ರಸನ್ನ ಕಾಲ ಪಂಡಿದೆ. ಪ್ರಸನ್ನ ಕಾಲ ಪನ್ನಾಡಿಗೆ ದೇವರ ಸಂತೋಷಪೂರ್ಣ ಸಮಯ. ಆ ಸಮಯದ ನಾವು ಇಂಚಿನ ಮಾತ ಎಡ್ಡೆ ಕಾರ್ಯಕ್ರಮ ಪ್ರಾರ್ಥನೆ ಮಾಡ್ಕೊಡೋ ಆಯ್ತು ಮಾತ ಭಗವಂತೆ ಅಸ್ತು ಅಂಬಿತ್ರ ವಿಶ್ವಾಸ. ಆ ವಿಶ್ವಾಸವೇ ನಂಗೆ ಫಲದಾಯಕ. ವಿಶ್ವಾಸ ಇದೆಯಾ ಆಯ್ತು ಫಲ ಕೊಡಲು ಸಾಧ್ಯ ಇದ್ದಿ. ಅಂಜದವರಂತ ದೊಡ್ಡ ವಿಶ್ವಾಸ ಇದು ವರ್ಷಂ ಪ್ರತಿ ಕೂಡ ಮಾತೆಲ್ಲ ಕೂಡ ಪ್ರೀತಿಪೂರ್ವಕ ಲೆಪ್ಪು ಕೊಡ್ದು ಆ ಕಾರ್ಯಕ್ರಮ ಬಹಳ ಪೂರ್ಣ ಅಲ್ಪ ಅಂದುಳ್ಳಾರೆ. ಮೇಲ್ಕಾಲ ಕೂಡ ಇಂಚನೆ ದಂಪತಿ ಸುಖ ಶಾಂತಿ ನೆಮ್ಮದಿ ಸಕಲ ಸವಲತ್ತು ಸಕಲ ಸಂಪತ್ತು ಲಕ್ಷ್ಮೀನಾರಾಯಣ ಸ್ವರೂಪಿಯ ಜೀವನ ಶಕ್ತಿ ಅನುಗ್ರಹಿತ ಕೊರಡು ಪಕ್ಕ ಸರ್ವ ಸಿಬ್ಬಂದಿ ವರ್ಗಗಳಿಗೆ ಪಕ್ಕಂಜನ ವಿಶೇಷವಾದಂತಹ ಸಸನ್ನಾರಾಯಣ ಮತ್ತು ಗ್ರಾಹಕ ಬಾಂಧವರಿಗೆ ಉತ್ತಮ ಸೇವೆಯನ್ನು ಕೊರಂದು ನಲ್ಲಾದ ಕೂಡ ದೇವರಿಗೆ ಅಲಕ್ಷ್ಮೀ ಕೀರ್ತಿ ಪ್ರಾಪ್ತಿಯಾವಂದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ದೇವರ ದಿಂಜಾದ ಕೊರದು ಆರೋಗ್ಯಪೂರ್ಣವಾದ ಮಾತ ಕಾರ್ಯಚಟುವಟಿಕೆ ಉತ್ತರೋತ್ತರ ಶ್ರೇಯ ಅನುಗ್ರಹ ಪ್ರಾಪ್ತಿ ಮುಂಪಾದ ಕೊರಡು ಕೊಡದವ ದೇವರ ಸನ್ನಾರು ರಡ್ಡು ಕೈ ಜೋಡಿಸಾದ ತಲೆ ತಗ್ಗಾದ ಮುಂಪಿತ ಪ್ರಾರ್ಥನೆ. ಶೈಲ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ. ಕಾನಿಕಾನಿಕ ಪಾಪಾನಿ ಮಂತ್ರಾಕೃತಾನಿ ಚ ತರತಾನಿ ವಿನಶ್ಯನ್ ದೇವದಕ್ಕನಾಭ ದೇವದೇ ನಮಸ್ಕಾರಂ ಸಮರ್ಪಯಾಮಿ. ಶಂಕರಾಯ ನಮೋ ನಮಃ.
ಸರ್ವವಿಘ್ನೋಪಶಾಂತಿ ನಿವಾರಣಂ ಸರ್ವದರಿತೋಪಶಮನಂ ಶಿವಂ ಪಾದೋದಕಃ ಶಾಂತಿರತ್ವ ಕುರುವಂತ ಮಂಗಳಮುತೋ. ಹಾಗೆ ದೇವರ ಸನ್ನಿಧಾನದಲ್ಲಿ ಬಹಳ ಒಳ್ಳೆಯ ರೀತಿಯ ಆನಂದವನ್ನು ಕೂಡ ಬೇಗವಾಗಿ ಒಂದು ಕಾರ್ಯಕ್ರಮವನ್ನು ಅಂದವಾಗಿ ನಡೆಸ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ದೇವರ ಆರಂಭದ ಪೂಜೆಯನ್ನು ಮಾಡಿ ಅಂತ ಹೇಳೋದನ್ನು ಆ ದೇವರಿಗೆ ಕೊಡುವಂಥ ಸೇವೆ ಆದಷ್ಟು ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ನಾವು ಕೊಡುವಂಥ ಸೇವೆ ನಮ್ಮಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ತುಳಸಿ ನೀರಿಟ್ಟು ಒಂದು ಊದುಬತ್ತಿ ಇಟ್ಟು ಆ ದೇವರ ಸನ್ನಿಧಾನದಲ್ಲಿ ಕೈ ಮುಗಿದಲ್ಲಿ ಬರುವಂಥ ವಸ್ತು ಹೇಳ್ತಾರಂತೆ. ಹಾಗೆ ಅಂಥ ಒಳ್ಳೆಯ ಆಶೀರ್ವಾದ ನಿಮಗೆ ಅನುಭವಿಸಬೇಕು. ಹಾಗೆ ದೇವರಿಗೆ ಯಾವತ್ತೂ ಕೂಡ ಸಾಧ್ಯ ಆಗುವ ರೀತಿಯಲ್ಲೂ ಆ ಲಕ್ಷ್ಮೀ ಕಟಾಕ್ಷ ದೇವರ ಅನುಗ್ರಹ ಕೊಟ್ಟು ಮಾಡುವಂಥ ಉದ್ಯೋಗ ವ್ಯವಹಾರಕ್ಕೆ ತನ್ನ ದೇವರ ನಮಗೆ ಉತ್ತಮ ರೀತಿಯಾದ ಪ್ರಗತಿಯನ್ನು ಆ ದೇವರು ನಗುತ್ತಾ ನಗುವಿನೊಂದಿಗೆ ದೇವರನ್ನು ನಡೆಸುವ ಕೊಡುವಂಥ ಶಕ್ತಿ ಮತ್ತಾಗಿದೆ. ಹಾಗೆ ಮಾಡಿಸಂಥ ಸೇವೆ ಸಂಪೂರ್ಣ ಪದಾರ್ಥ ಪೂರ್ಣ ಪ್ರಾಪ್ತಿವತ್ತು ಪ್ರಸೀದನ ಸಾಧಿ ಇರಲಿಲ್ಲ.